ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರೇಯರ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಾಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದ ಸಾಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ಗೆ ಶ್ಲೋಕದ ತರಗತಿಗೆ ಸ್ವಾಗತ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದಿಂದ ಆಯೋಜಿಸಿದ ಶ್ಲೋಕದ ಕಲಿಯುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ನನಗೆ ಅವಕಾಶ ಕೊಟ್ಟಂತ ಶ್ರೀ ನಾಮನಿಷ್ಠ ಪ್ರಭುಜಿ ಪ್ರೆಸಿಡೆಂಟರಿಗೆ ನನ್ನ ನಮನಗಳನ್ನು ತಿಳಿಸಿ, ಎಲ್ಲ ಗುರುಗಳಿಗೆ ಹಾಗೂ ಶೀಲಾ ಪ್ರಭುಪಾದರಿಗೆ ನಮ್ಮ ವಂದನೆಗಳನ್ನು ತಿಳಿಸಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು ಅಧ್ಯಾಯ 3 ಶ್ಲೋಕ 31ರಿಂದ ಪ್ರಾರಂಭಿಸೋಣ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ರಿಪೀಟ್ ಮಾಡಿ. ಶ್ರೀ ಪರಮಾತ್ಮನೇ ನಮಃ. ಶ್ಲೋಕ ಅಧ್ಯಾಯ 3 ಶ್ಲೋಕ 31. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಅಥವಾ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಅನುವಾದ: ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ಕೃಷ್ಣನ ಅಪ್ಪಣೆಗೆ ಅನುಸಾರವಾಗಿ ಯಾರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾರೋ, ಈ ಬೋಧನೆನ ಮತ್ತೆ ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸೋರಿಗೆ ಕರ್ಮಫಲದ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಕೃಷ್ಣ ಸ್ವತಃ ಹೇಳ್ತಾ ಇದ್ದಾನೆ. ಯೇ ತೇ ಮತಮಿದಂ ನಿತ್ಯಂ. ರಿಪೀಟ್ ಮಾಡಿ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಅನುತಿಷ್ಠಂತಿ ಮಾನವಾಃ
श्रद्धावन्तो अनसूयन्तो श्रद्धावन्तो अनसूयन्तो अथवा श्रद्धावन्तो अनसूयन्तो श्रद्धावन्तो अनसूयन्तो मुच्यन्ते तेऽपि कर्मभिः मुच्यन्ते तेऽपि कर्मभिः ये मे मतमिदं नित्यम् अनुतिष्ठन्ति मानवाः ये मे मतमिदं नित्यम् अनुतिष्ठन्ति मानवाः श्रद्धावन्तो अनसूयन्तो मुच्यन्ते तेऽपि कर्मभिः श्रद्धावन्तो अनसूयन्तो मुच्यन्ते तेऽपि कर्मभिः कर्मभिः ये मे मतमिदं नित्यम् अनुतिष्ठन्ति मानवाः श्रद्धावन्तो अनसूयन्तो मुच्यन्ते तेऽपि कर्मभिः मे मतमिदं नित्यम् अनुतिष्ठन्ति मानवाः श्रद्धावन्तो अनसूयन्तो मुच्यन्ते तेऽपि कर्मभिः कर्मभिः ये मे मतमिदं नित्यम् अनुतिष्ठन्ति मानवाः श्रद्धावन्तो अनसूयन्तो मुच्यन्ते तेऽपि कर्मभिः नित्यम् अनुतिष्ठन्ति श्रद्धावन्तो अनसूयन्तो मुच्यन्ते तेऽपि कर्मभिः मुच्यन्ते तेऽपि कर्मभिः मुच्यन्ते तेऽपि कर्मभिः ಶ್ಲೋಕ 32 ये त्वेतदभ्यसूयन्तो नानुतिष्ठन्ति मे मतम् सर्वज्ञानाविमूढांस्तान् विद्धि नष्टान् चेतसः ये त्वेतदभ्यसूयन्तो नानुतिष्ठन्ति मे मतम् सर्वಜ್ಞಾನವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಅನುವಾದ: ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರೋ ಮತ್ತು ಅದನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು, ವಿಮೂಢರು ಎಂದು ಭಾವಿಸಬೇಕು. ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮದಲ್ಲಿ ನಾಶವಾಗುವರು. ಅಂದ್ರೆ ಈ ಬೋಧನೆನೆಲ್ಲ ಅಲಕ್ಷಿಸ್ತಾರೋ ಅಸೂಯೆಯಿಂದ, ಅವ್ರು ಅದನ್ನ ಯಾರು ಅನುಸರಿಸೋದಿಲ್ವೋ ಅವ್ರಿಗೆ ಯಾವ ತಿಳುವಳಿಕೆನೂ ಇಲ್ಲದೆ ಇರೋರು ಅವರು ಅಂತವ್ರು ವಿಮೂಢರು ಅಂತ ನಾವು ಭಾವಿಸ್ಬೇಕು. ಪರಿಪೂರ್ಣತೆಗಾಗಿ ಅವ್ರು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಏ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ್ ಚೇತಸಃ. ये त्वेतदभ्यसूयन्तो नानुतिष्ठन्ति मे मतम् सर्वज्ञानाविमूढांस्तान् विद्धि नष्टान् चेतसः. सर्वज्ञानविमूढांस्तान् विद्धि नष्टान् चेतसः. ये त्वेतदभ्यसूयन्तो नानुतिष्ठन्ति मे मतम् सर्वज्ञानविमूढांस्तान्
विद्धि नष्टान चेतसः ये ये त्वेतदप्यसूयन्तो नानुतिष्ठन्ति मे मतं सर्वज्ञानविमूढांस्तान् विद्धि नष्टान चेतसः ये त्वेतदभ्यसूयन्तो नानुतिष्ठन्ति मे मतम् सर्वज्ञानविमूढांस्तान् विद्धि नष्टान चेतसः एतदभ्यसूयन्तो नानुतिष्ठन्ति मे मतं सर्वज्ञानविमूढांस्तान् विद्धि नष्टान चेतसः हरे कृष्ण माताजी ಹೇಳ್ಸಿ ಮಾತಾಜಿ ಪ್ರವೀಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 31 ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಅಲ್ಲಿ ಇದ್ದೀರಿ, ಹೇಳಿ. ಮಾತಾಜಿ ಹೇಳ್ತೀನಿ. ಶ್ಲೋಕ 31. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನುಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ರು. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಸರಿ, ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ರು, ಧನ್ಯವಾದಗಳು ಮಾತಾಜಿ. ಅಕ್ಷತಾ ಸುಂಕಾಡ್ ಮಾತಾಜಿ ಹೇಳಿ. ಅಕ್ಷತಾ ಮಾತಾಜಿ, ಅಕ್ಷತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 31. ಅಕ್ಷತಾ ಮಾತಾಜಿ. ಮಂಜುಳಾ ಆರ್ ಮಾತಾಜಿ ಹೇಳಿ. ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. 31. ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನಾಯುಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಮಾತಾಜಿ ಸರಿಯಾಗಿ ಎಲ್ಲ ಗೊತ್ತಾಗ್ಲಿಲ್ಲ. ಶ್ರದ್ಧಾವಂತೋ ನಸೂಯಂತೋ ಆಟೋಮೆಟಿಕ್ ಬರುತ್ತೆ, ತೊಂದ್ರೆ ಇಲ್ಲ. ಶ್ರದ್ಧಾವಂತೋ ನಸೂಯಂತೋ ಅಂತ ಹೇಳಿ. ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ? 32ನೇ ಶ್ಲೋಕ. ಮಾತಾಜಿ. ಏತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ. ಅಕ್ಷತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಾತಾಜಿ ಹೇಳಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಾತಾಜಿ. ಅಕ್ಷತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತಾ ಮಾತಾಜಿ ಹೇಳಿ. ಶ್ಲೋಕ 32. ಶ್ಲೋಕ 32. ಯೇ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಚೆನ್ನಾಗಿ ಹೇಳಿ. ಸಹ ವಿದ್ಧಿ ನಷ್ಟಾನ ಚೇತಸಃ. ವಿದ್ಧಿ ನಷ್ಟಾನ ಚೇತಸಃ. ಸರಿ, ಚೆನ್ನಾಗಿ ಹೇಳಿದ್ರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕವಿತಾ ಮಾತಾಜಿ ಅನ್ಮ್ಯೂಟ್ ಆಗಿದ್ದೀರಿ ಈಗ, ಹೇಳಿ. 32 ಮಾತಾಜಿ. ಮಾತಾಜಿ. ಶ್ಲೋಕ 32. ಯೇ ತ್ವೇತದಭ್ಯಸೂಯಂತು ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32 ಹೇಳಿ.
ಹರೇ ಕೃಷ್ಣ ಮಾತಾಡಿ. ಶ್ಲೋಕ 32. ಯೇ ತ್ವೇತದಭ್ಯ ಸೂಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಂಸ್ತಾನ್ ವಿದ್ಧಿ ನಷ್ಟಾನ್ ಚೇತಸಃ. ಸರಿ ಆಯ್ತು. ಧನ್ಯವಾದಗಳು ವೆಂಕಟೇಶ್ ಪ್ರಭುಜಿ. ವಿ ಮಂಗಳ ಮಾತಾಜಿ, ನೆಟ್ವರ್ಕ್ ಇದ್ದು ಹೇಳಿ ಮಾತಾಜಿ. ಇವಾಗ ನೀವು ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 32. ಯೇ ತ್ವೇತದ್ವಿಯೋಸು ಸಾರಿ ಮಾತಾಜಿ. ಯೇ ತ್ವೇತಭಯಸೂಯಂತೋ ನಾನು ಸಿಷ್ಟಂತಿ ಮೇ ಮತಂ ಸರ್ವಜ್ಞಾನಂ ವಿಮೂಢಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಮಾತಾಜಿ ಅದು ತ್ವೇತದಭ್ಯಸೂಯಂತೋ. ಯೇ ತ್ವೇತದಭ್ಯಸೂಯಂತೋ. ಯೇ ತ್ವೇತದಭ್ಯಸೂಯಂತೋ ನಾನು ತಿಷ್ಟಂತಿ ಮೇ ಮತಂ. ನಾನು ಸಿಷ್ಟಂತಿ ಮೇ ಮತಂ. ತಿಷ್ಟಂತಿ ಅಲ್ಲ, ತಿಷ್ಟಂತಿ. ನಾನು ತಿಷ್ಟಂತಿ ಮೇ ಮತಂ. ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್. ಸರ್ವಜ್ಞಾನ ವಿಮೂಢಾಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಸರಿ. ಮಾತಾಜಿ ನೆಕ್ಸ್ಟ್ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 33. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅನುವಾದ: ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ. ಆದ್ದರಿಂದ ಜ್ಞಾನವಂತನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ನಿಗ್ರಹದಿಂದ ಫಲವೇನು ಅಂತ ನಮ್ಮನ್ನ ಕೇಳ್ತಾ ಇದ್ದಾನೆ. ಪ್ರತಿಯೊಬ್ರು 3 ಗುಣಗಳಿಂದ ಅದು ಸ್ವಭಾವಕ್ಕೆ ಅನುಗುಣವಾಗಿ ನಡೀತಾರೆ. ಜ್ಞಾನವಂತನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸ್ತಾನೆ. ನಿಗ್ರಹದಿಂದ ಫಲ ಏನು ಅಂತ ಇದ್ದಾನೆ. ರಿಪೀಟ್ ಮಾಡಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಂ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ.
सदृशं चेष्टते स्वस्याः प्रकृतेर्ज्ञानवानपि प्रकृतिं यान्ति भूतानि निग्रहः किं करिष्यति. ಶ್ಲೋಕ 34. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನಾವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಇಂದ್ರಿಯಸ್ಯ ಒಂದ್ ನಿಮಿಷ ಹರೇ ಕೃಷ್ಣ. ಇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಅನುವಾದ: ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿವೆ. ಮನುಷ್ಯನು ಇಂತಹ ರಾಗದ್ವೇಷಗಳ ವಶನಾಗಬಾರದು, ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವು ಅಡ್ಡಿಗಳು. ಇಂದ್ರಿಯಗಳು ಮತ್ತು ಅವುಗಳ ವಿಷಯಕ್ಕೆ ಸಂಬಂಧಿಸಿದಂತೆ ರಾಗದ್ವೇಷನ ನಿಯಂತ್ರಿಸೋ ತತ್ವ ಇದೆಯಂತೆ. ಮನುಷ್ಯನು ಇಂತಹ ರಾಗದ್ವೇಷಗಳಿಗೆ ಸಿಕ್ಕಾಕೋಬಾರ್ದು, ಏಕೆಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗಕ್ಕೆ ಅದು ಅಡ್ಡಿ ಆಗತ್ತೆ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೋ ತಯೋರ್ನಾವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನಾವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೋ ತಯೋರ್ನಾವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೋ ತಯೋರ್ನವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೋ ತಯೋರ್ನವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಹರೇ ಕೃಷ್ಣ. ಹೇಳ್ಸಿ ಮತ್ತೆ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಅಡ್ಮಿಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. ಶ್ಲೋಕ 33 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 33. ಸದೃಶಂ ಚೇಷ್ಟತೆ ಸ್ವಾಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಸ್ವಾಸ್ಯಾಹ ಅಂದ್ರೆ ಸ್ವಸ್ಯಾಹ. ಸದೃಶಂ ಚೇಷ್ಟತೆ ಸ್ವಸ್ಯಾಹ. ಓಕೆ ಮಾತಾಜಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ. ಸರಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅಕ್ಷತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. 33 ಶ್ಲೋಕ.
सदृशं चेष्टेत श्वासाः प्रकृते ज्ञानवानपि प्रकृतिं यान्ति भूतानि निग्रह किं करिष्यति. हरे कृष्ण माताजी. ನೀವು ಅದೇ ತಪ್ಪು ಮಾಡಿದ್ರಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಸ್ವಸ್ಯಾಹ ಸ್ವಸ್ಯಾಹ. ಅದು ಆಮೇಲೆ ಸಿಕ್ಕಿದ್ ಸರಿ ಇತ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಶ್ಲೋಕ 33. ಹರೇ ಕೃಷ್ಣ ಮಾತಾಜಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಕರೆಕ್ಟ್, ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಶ್ಲೋಕ 33 ಹೇಳಿ ನೀವು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಹರೇ ಕೃಷ್ಣ ಮಾತಾಜಿ. ಸರಿ, ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಎ ಮಂಜುಳಾ ಮಾತಾಜಿ. ಎ ಮಂಜುಳಾ ಮಾತಾಜಿ. ಎ ಮಂಜುಳಾ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ 34ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 34. ಇಂದ್ರಿಯಸ್ಯೇಂದ್ರಿಯಾಸ್ಯಾರ್ತೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನಾವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಹರೇ ಕೃಷ್ಣ. ಕರೆಕ್ಟ್ ಆಗಿ ಹೇಳಿದ್ರಿ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ. ಹೇಳ್ತೀನಿ ಮಾತಾಜಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. 34 ಹೇಳಿ. ಶ್ಲೋಕ 34. ಇಂದ್ರಿಯಸ್ಯೇಂದ್ರಿಯಾಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಶ್ಲೋಕ 34 ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ ಶ್ಲೋಕ 34 ಹೇಳಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು, ಧನ್ಯವಾದಗಳು. ಶ್ರುತಿ ಮಾತಾಜಿ. ಶ್ರುತಿ ಮಾತಾಜಿ ಹೇಳಿ ಶ್ಲೋಕ 34. ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನಾವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಶ್ಲೋಕ 35. ಶ್ರೇಯಾನ್ ಸ್ವಧರ್ಮ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅನುವಾದ: ತನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು. ಇಲ್ಲೇ ನಿಯತ ಕರ್ತವ್ಯವನ್ನ ತಪ್ಪಾಗಿ ಆದ್ರೂ ಪರವಾಗಿಲ್ಲ, ನಮ್ ಧರ್ಮದ್ದೇ ಮಾಡ್ಬೇಕು. ಪರಧರ್ಮದನ್ನ
ಬೇರೆಯವ್ರ ಪರಧರ್ಮನ ಪರಿಪೂರ್ಣವ ಮಾಡಕ್ಕಿಂತ ಇದು ಉತ್ತಮ ಅಂತ ಇದ್ದಾನೆ. ಸ್ವಧರ್ಮದಲ್ಲಿ ನಾಶ ಕೂಡ ಮಾಡ್ಬೋದು. ನಾಶ ಮತ್ತೊಬ್ಬರ ಧರ್ಮದಿಂದ, ಸ್ವಧರ್ಮದಲ್ಲಿ ನಾಶ ಮಾಡಿದ್ರು ಕೂಡ ಮತ್ತೊಬ್ಬರ ಧರ್ಮನ ಆಚರಿಸೋದಕ್ಕಿಂತ ಉತ್ತಮ ಅಂತೆ. ಏಕೆಂದರೆ ಪರಧರ್ಮ ಭಯಂಕರವಾದದ್ದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೇಯಾನ್ ಸ್ವಧರ್ಮ ವಿಗುಣಃ ಸ್ವಧರ್ಮ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಹರೇ ಕೃಷ್ಣ. ಈಗ ಶ್ಲೋಕ 36 ತಗೊಳ್ಳೋಣ. ಇಲ್ಲಿ ಅರ್ಜುನ ಏನೋ ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನ ಹೇಳ್ತಾ ಇದ್ದಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗ್ತಾನೆ ಅಂತ ಕೇಳ್ತಾ ಇದ್ದಾನೆ. ಮನುಷ್ಯ ಇಷ್ಟ ಇಲ್ಲರೂ ಕೆಲವು ಬಲಾತ್ಕಾರವಾಗಿ ಪಾಪ ಕಾರ್ಯಗಳು ಮಾಡ್ತಾರೆ. ಅದನ್ನ ಮಾಡೋದ್ರಿಂದ ಯಾವುದರಿಂದ ಪ್ರಚೋದಿತನಾಗ್ತಾರೆ ಅಂತ ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪ್ರಯುಕ್ತೋಯಂ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ
अथ केन प्रयुक्तोऽयं पापं चरति पूरुषः अथ केन प्रयुक्तोऽयं पापं चरति पूरुषः अनिच्छन्नपि वार्ष्णेय बलादिव नियोजितः अनिच्छन्नपि वार्ष्णेय बलादिव नियोजितः। अर्जुन उवाच अथ केन प्रयुक्तोऽयं पापं चरति पूरुषः अनिच्छन्नपि वार्ष्णेय बलादिव नियोजितः। अर्जुन उवाच अथ केन प्रयुक्तोऽयं पापं चरति पूरुषः अनिच्छन्नपि वार्ष्णेय बलादिव नियोजितः। अर्जुन उवाच अथ केन प्रयुक्तोऽयं पापं चरति पूरुषः अनिच्छन्नपि वार्ष्णेय बलादिव नियोजितः। अर्जुन उवाच अथ केन प्रयुक्तोऽयं पापं चरति पूरुषः अनिच्छन्नपि वार्ष्णेय बलादिव नियोजितः। ಮಾತಾಜಿ ಹೇಳ್ಸಿ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ ಶ್ಲೋಕ 35. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು ಮಾತಾಜಿ. ಇದು 35 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 35. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾರ್ಥ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಮಾತಾಜಿ ಮಾತಾಜಿ ಅಲ್ಲಿ ಫಸ್ಟ್ ಲೈನ್ ಅಲ್ಲಿ ಶ್ರೇಯ ಅನ್ನೋದು ಶ್ರೇಯಾನ್ ಸ್ವಧರ್ಮೋ ವಿಗುಣಃ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಪರಧರ್ಮಾತ್ ಸ್ವನುಷ್ಠಿತಃ ಸ್ವನುಷ್ಠಿತಾತ್ ಪರಧರ್ಮಾತ್ ಸ್ವನುಷ್ಠಿತ ಸ್ವನುಷ್ಠಿತಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ಪರಧರ್ಮೋ ಭಯಾವಹಃ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಕ್ಷತಾ ಮಾತಾಜಿ ಹೇಳಿ ಶ್ಲೋಕ 35. ಹರೇ ಕೃಷ್ಣ ಮಾತಾಜಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮತ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ದೀರ್ಘ ಮಾಡಿದ್ವಿ. ವಿಗುಣಾಹ ಇಲ್ಲ ವಿಗುಣಃ ಅಷ್ಟೇ. ಭಯಾವಹ ಅಷ್ಟೇ. ವಹಾಹ ಇಲ್ಲ. ಇದು ಪ್ರೊನೌನ್ಸಿಯೇಷನ್ ಸರಿ. ಧನ್ಯವಾದಗಳು ಮಾತಾಜಿ. ಚೆಲ್ವಮ್ಮ ಮಾತಾಜಿ. ಚೆಲ್ವಮ್ಮ ಮಾತಾಜಿ ಈಗ ಬಂದದ್ದ? ಚೆಲ್ವಮ್ಮ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ ಈಗ ಬಂದೆ. 35 ಶ್ಲೋಕ ಹೇಳಿ ಮಾತಾಜಿ. ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಧನ್ಯವಾದಗಳು. 2 ಇದೆ, ಹಕಾರ ಹೇಳ್ಬೇಕು. ಭಯಾವಹ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 35 ಹೇಳಿ ಮಾತಾಜಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ
ಪರಧರ್ಮ ಸ್ವನುಷ್ಠಿತಾತ್ 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 ಸ್ವನಿಷ್ಠಿತಾತ್ ಸ್ವನುಷ್ಠಿತಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಶ್ರೇಯಃ ಅಷ್ಟೇ, ಶ್ರೇಯಃ ಇಲ್ಲ, ಶ್ರೇಯಃ. ಶ್ರೇಯಃ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹೇಳ್ತೀರಾ 35ನೇ ಶ್ಲೋಕ? ಹಾ ಮಾತಾಜಿ ಹೇಳ್ತೀನಿ. 35 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 35. ಇವಾಗ ಜಾಯಿನ್ ಆಗಿ ಮಾತಾಜಿ, ತಪ್ಪಿದ್ರೆ ಕ್ಷಮಿಸಿ. ಶ್ರೇಯ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 36 ಹೇಳಿ. 36. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಅರ್ಜುನ ಉವಾಚ ಅತ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾಷ್ಣೇಯ ಬಲಾದೀವ ನಿಯೋಜಿತಃ. ಬಲಾದಿವ ನಿಯೋಜಿತಃ. ಬಲಾದಿವ ಇಲ್ಲ, ಬಲಾದಿವ. ಮಾತಾಜಿ ಬಲಾದಿವ ನಿಯೋಜಿತಃ. ಸರಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಶ್ಲೋಕ 36 ಹೇಳಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ. ಹೇಳಿ ಹೇಳಿ, ಕೇಳಿಸ್ತೀನಿ. ಶ್ಲೋಕ 36. ಅರ್ಜುನ ಉವಾಚ ಅತ ಕೇನ ಪ್ರಯುಕ್ತಾಯಂ ಪಾಪಂ ಚರತಿ ಪೌರುಷಃ ಅನಿಚ್ಛಾನಾಮಿ ವಾಷ್ಣೇಯ ಬಲಾದೀವ ನಿಯೋಜಿತಃ. ಮಾತಾಜಿ ಎಲ್ಲಾದ್ರಲ್ಲೂ ರಾಂಗ್ ಆಯ್ತು, ಎಲ್ಲ ಲೈನಿಗೂ. ಅಥ ಕೇನ ಪ್ರಯುಕ್ತೋಯಂ. ಅತ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ. ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ. ಅನಿಚ್ಛನ್ನಪಿ ವಾಷ್ಣೇಯ. ವಾರ್ಷ್ಣೇಯ ಈ ಅರ್ಕ ಮೊದ್ಲು ಬರ್ಬೇಕು. ವಾರ್ಷ್ಣೇಯ. ವಾಷ್ಣೇಯ. ವಾರ್ಷ್ಣೇಯ. ಮಾತಾಜಿ ವಾಷ್ಣೇಯ. ಬಲಾದಿವ ನಿಯೋಜಿತಃ. ಬಲಾದೀವ ನಿಯೋಜಿತಃ. ಬಲಾದೀವ ಅಲ್ಲ, ಬಲಾದಿವ. ಬಲಾದಿವ ನಿಯೋಜಿತಃ. ಬಲಾದೀವ ನಿಯೋಜಿತಃ. ಮತ್ತೆ ದೀರ್ಘ ಮಾಡಿದ್ವಿ. ಬಲಾದಿವ. ಬಲಾದಿವ. ಬಲಾದೀವ ನಿಯೋಜಿತ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಸುಜಾತ ಮಾತಾಜಿ ಶ್ಲೋಕ 36 ಹೇಳಿ. 36. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರವಂತಿ ಮಾತಾಜಿ ಹೇಳಿ ಶ್ಲೋಕ 36. 36. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಅರ್ಜುನ ಉವಾಚ ಅತ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ರು ಮಾತಾಜಿ, ಧನ್ಯವಾದಗಳು. ನಿರ್ಮಲಾ ಮಾತಾಜಿ ನೀವು ಹೇಳ್ತಿರೋ ಮಾತಾಜಿ 36 36ನೇ ಶ್ಲೋಕ ಹೇಳ್ತೀನಿ ಮಾತಾಜಿ. ಶ್ಲೋಕ 36. ಅರ್ಜುನ ಉವಾಚ ಅತ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಶ್ಚನ್ನಪಿ ವಾರ್ಷ್ಣೇಯ ಬಲಾಧೀವ ನಿಯೋಜಿತಃ. ಮಾತಾಜಿ ಅನಿಶ್ಚನ್ನಪಿ ಇಲ್ಲ, ಅನಿಚ್ಛನ್ನಪಿ. ಇಲ್ಲಿ ಶಾ ಇಲ್ಲ, ಚಾ ಮಾತ್ರ ಇರೋದು. ಚಾಗೆ ದೊಡ್ಡ ಶಾ ಬತ್ತಿದೆ.
ಅನಿಚ್ಛನ್ನಪಿ. ಬಾಕಿ ಸರಿ ಇತ್ತು. ಧನ್ಯವಾದಗಳು ನಿರ್ಮಲಾ ಮಾತಾಜಿ. ಅವ್ರು ಈಗ ಜಾಯಿನ್ ಆದದಷ್ಟೇ ಮಾತಾಜಿ. ಅದೇ ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಮಾತಾಜಿ ನನ್ನ ಕರೆಂಟ್ ಹೋಯ್ತು, ಅದಕ್ಕೆ ಇದಾಯ್ತು. ಯಾವ್ದು ಮಾತಾಜಿ ಸರಿ ಇರ್ಲಿಲ್ವಾ? ಹೌದಾ? ಅನಿಚ್ಛನ್ನಪಿ. ಅನಿಶ್ಚನ್ನಪಿ ಅಂದ್ರೆ ಶಾ ಇಲ್ಲ ಅಲ್ಲಿ. ಅನಿಚ್ಛನ್ನಪಿ. ಅನಿಚ್ಛನ್ನಪಿ ವಾರ್ಷ್ಣೇಯ. ಎಸ್ ಮಾತಾಜಿ, ಕರೆಕ್ಟ್. ಶ್ಲೋಕ 37. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಾಮಿಹ ವೈರಿಣಂ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಇಹ ವೈರಿಣಂ. ವಿದ್ಯೇನಂ ಇಹ ವೈರಿಣಂ. ಹಂಗೂ ಹೇಳ್ಬೋದು, ಹಿಂಗೂ ಹೇಳ್ಬೋದು. ಅನುವಾದ: ದೇವೋತ್ತಮ ಪರಮ ಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪ ಪೂರಿತ ಶತ್ರು. ಕ್ರೋಧನೇ ಪಾಪ ಪೂರಿತ ಶತ್ರು ಅಂತ ಹೇಳ್ತಾ ಇದ್ದಾನೆ. ಅರ್ಜುನ ಏನ್ ಕೇಳ್ದ ನಮ್ಗೆ? ಮನುಷ್ಯ ಇಷ್ಟ ಇಲ್ಲದೆ ಇದ್ರು ಪಾಪ ಕಾರ್ಯ ಮಾಡ್ತಾನೆ. ಯಾವುದರಿಂದ ಪ್ರಚೋದಿತನಾಗ್ತಾನೆ ಅಂದ್ರೆ ಕಾಮ ರಜೋಗುಣ ಸಂಪರ್ಕ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪಿ ಕಾಮ ಏಷ ಕ್ರೋಧ ಏಷ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ಏನಮಿಹ ವೈರಿಣಂ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ಲೋಕ 38. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ.
ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥ ತೇನೇದ ಆವೃತಂ ಅಥವಾ ತಥ ತೇನೇದಮಾವೃತಂ. ಅನುವಾದ: ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಂತೆ, ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಂತೆ, ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ, ಜೀವಿಯು ಕಾಮದ ವಿವಿಧ ಪ್ರಮಾಣಗಳಿಂದ ಮುಚ್ಚಲ್ಪಟ್ಟಿದೆ. ಇಲ್ಲಿ 3 ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಬೆಂಕಿ ಹೊಗೆಯಿಂದ ಮುಚ್ಚಲ್ಪಟ್ಟಿರೋ ಹಾಗೆ, ಕನ್ನಡಿ ಧೂಳಿನಿಂದ ಮುಚ್ಚಲ್ಪಟ್ಟಂತೆ, ಭ್ರೂಣ ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ, ಜೀವಿ ಹೆಂಗಿರ್ತಾನೆ ಅಂದ್ರೆ ಕಾಮದ ವಿವಿಧ ಪ್ರಮಾಣಗಳಿಂದ ಮುಚ್ಚಲ್ಪಟ್ಟಿರುತ್ತೆ ಅಂತ ಹೇಳ್ತಿದ್ದಾರೆ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಗರ್ಭ ತಥಾ ತೇನೇದಮಾವೃತಂ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಹೇಳ್ಸಿ ಮಾತಾಜಿ. ಶೀಲಾದೇವಿ ಮಾತಾಜಿ ಶ್ಲೋಕ 37 ಹೇಳಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ, ಶೀಲಾದೇವಿ ಮಾತಾಜಿ. MN ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ. MN ಸಾಯಿ ಲಕ್ಷ್ಮಿ ಮಾತಾಜಿ ಶ್ಲೋಕ 37. 37 ಹೇಳಿ ಮಾತಾಜಿ. ಎಲ್ಲೋ ಅವ್ರದ್ದು ಇದೇ ಆಯ್ತೇನೋ. ಪೂರ್ಣಿಮಾ ಮಾತಾಜಿ ಶ್ಲೋಕ 37 ಹೇಳಿ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಸರಿ, ಚೆನ್ನಾಗಿ ಹೇಳಿದ್ದು, ಧನ್ಯವಾದಗಳು ಮಾತಾಜಿ. ಶ್ರುತಿ SJ ಮಾತಾಜಿ ಶ್ಲೋಕ 37 ಹೇಳಿ.
ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವನುವಾಚ ಕಾಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವಾಃ ಮಹಾಶನೋ ಮಹಾತ್ಮಾ ವಿದ್ಯೇನ ಮಿಹ ವೈರಿಣಂ. ಹರೇ ಕೃಷ್ಣ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಪ್ರಾಬ್ಲಮ್ ಅಂತ ಮಾತಾಜಿ, ಸ್ವಲ್ಪ ಕಟ್ ಆಯ್ತು ನಿಮ್ದು. ಹೌದು, ಅಂದ್ರೆ ಒಂದೊಂದು ಅಕ್ಷರ ಕೇಳಲೇ ಇಲ್ಲ ಅಲ್ಲ. ಹಾ, ಶ್ರುತಿ ಮಾತಾಜಿ. ಮಾತಾಜಿ ಇವಾಗ ಕೇಳಿಸ್ತಾ ಇದ್ದೇನೆ ಮಾತಾಜಿ. ಹರೇ ಕೃಷ್ಣ. ಹೇಳಿ ಇನ್ನೊಮ್ಮೆ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಂಭವಾಃ ಮಹಾಶನೋ ಮಹಾಪಾಪ್ಮಾ ವಿದ್ಯೇನ ಮಿಹ ವೈರಿಣಂ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಮಂಜುಳಾ ಮಾತಾಜಿ, ಮಂಜುಳಾ ಆವ್ ಮಾತಾಜಿ ಹೇಳಿ. ಮಂಜುಳಾ ಆವ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಕೇಳಿಸ್ತದೆ. ಕೇಳಿಸ್ತಾ ಇದೆಯಾ? ಮಾತಾಜಿ. ಶ್ರೀ ಭಗವಾನ್ ವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ನ ವಿದ್ಯೇನ ಮಿಹ ವೈರಿಣಂ. ಕರೆಕ್ಟ್ ಆಗಿ ಹೇಳಿದೆ, ಚೆನ್ನಾಗಿ ಹೇಳಿದ್ದು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಆವ್ ಮಾತಾಜಿ. ಮಂಜುಳಾ ಆವ್ ಮಾತಾಜಿ. ಕವಿತಾಮಣಿ ಮಾತಾಜಿ. ಕವಿತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 37 ಹೇಳಿ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪಂ ವಿದ್ಯೇನ ಮಿಹ ವೈರಿಣಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಹಾಪಾಪ್ಮ. ಮಹಾಪಾಪಂ ಪಾಪ್ಮ. ಎರಡು ಪಾಗೆ ಮಾವತ್ತಿದೆ. ಪಾಪ್ಮ. ಮಹಾಶನೋ ಮಹಾಪಾಪ್ಮ. ಸರಿ. ಲಕ್ಷ್ಮೀ PM ಮಾತಾಜಿ. ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ವಿದ್ಯೇನ ಮಿಹ ವೈರಿಣಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಸರಿಯಾಗಿ ಹೇಳಿದ್ದು ಅಲ್ವಾ ಮಾತಾಜಿ? ಸರಿಯಾಗಿ ಹೇಳಿ. ಲಕ್ಷ್ಮೀ PM ಮಾತಾಜಿ ಅಲ್ವಾ? ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸುಜಾತ ಮಾತಾಜಿ. ಸುಜಾತ ಮಾತಾಜಿ. ಶೀಲಾದೇವಿ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 38 ಹೇಳಿ. ಶ್ಲೋಕ 38. ಧೂಮೇನಾವ್ರಿಯತೆ ವೈನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾಮೃತಂ. ಇದು ವಹ್ನಿ ಮಾತಾಜಿ. ಧೂಮೇನಾವ್ರಿಯತೆ ವಹ್ನಿ. ಹೀಗೆ ಧೂಮೇನಾವ್ರಿಯತೆ ವೈನಿ. ವೈನಿ ಅಲ್ಲ, ವಹ್ನಿ. ವಹ್ನಿ. ವೈನಿ. ಹಾ ಶಬ್ದ ಕೇಳ್ಬೇಕು. ವೈನಿ. ವಹ್ನಿ ಪ್ರಾಕ್ಟೀಸ್. ವಹಿನಿ ಅಲ್ಲ, ಹಕಾರ ಕೇಳ್ಬೇಕಲ್ಲಿ. ವಹ್ನಿ. ವಹಿನಿ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಶ್ಲೋಕ 38 ಹೇಳಿ. ರೇಖಾ ವಿಜಯಕುಮಾರ್ ಮಾತಾಜಿ. ಶ್ಲೋಕ 38 ಹೇಳಿ. ರಾಜೇಶ್ವರಿ ಮಾತಾಜಿ. ಶ್ಲೋಕ 38 ಹೇಳಿ. ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೇಳಿ. ಧೂಮೇನ ವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಮಾತಾಜಿ ಅದು ಯಥೋಲ್ಬೇನಾವೃತೋ ಗರ್ಭ. ಯಥೋಲ್ಬೇನಾವೃತೋ ಗರ್ಭ ತಥಾ ತೇನಾದಮವೃತಂ. ತೇನೇದಮಾವೃತಂ. 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 ಸರಿ.
ಚೆನ್ನಾಗಿ ಹೇಳಿದ್ರು ಪೂರ್ಣಿಮಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ, ಪೂರ್ಣಿಮಾ ಮಾತಾಜಿ ಶ್ಲೋಕ 38 ಹೇಳಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಧೂಮೇನ ವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಹರೇ ಎಲ್ಲ ಕೃಷ್ಣ. ಸರಿ ಬಂತು. ಯಾವ್ದು ವಹ್ನಿ ಮಾತಾಜಿ? ತಪ್ಪಾಯ್ತು ಮತ್ತೆ. ವನ್ಹಿ ಅಂದ್ರಿ ವಹ್ನಿ. ವಹ್ನಿ ಧೂಮೇನ ವ್ರಿಯತೆ ವಹ್ನಿ. ವನ್ಹಿ ಅಂದ್ರಿ ನೀವು. ವ್ರಿಯತೆ ವಹ್ನಿ. ವಹ್ನಿ ಕರೆಕ್ಟ್. ಕವಿತಾ ರೆಡ್ಡಿ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ ಶ್ಲೋಕ 38 ಹೇಳಿ. ಕವಿತಾ ರೆಡ್ಡಿ ಮಾತಾಜಿ ಶ್ಲೋಕ 38 ಹೇಳಿ. ಅಮರ್ನಾಥ್ ಪ್ರಭುಜಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಮರ್ನಾಥ್ ಪ್ರಭುಜಿ, ಅಮರ್ನಾಥ್ ಮಾತಾಜಿಯ ಪ್ರಭುಜಿಯ ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹೇಳಿದ್ರಲ್ವಾ ಮಾತಾಜಿ ನೀವು? ಹಲೋ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಹೇಳಿದ್ರ ನೀವು ಶ್ಲೋಕ? ಹೇಳಿದ್ದಾರೆ ಅನ್ಸುತ್ತೆ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 37ನೇ ಶ್ಲೋಕ ಹೇಳಿ ಮಾತಾಜಿ. ಓಕೆ ಮಾತಾಜಿ. ಶ್ಲೋಕ 37. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ ಮಹಾಶನೋ ಪಾಪ್ಮಾ ವಿದ್ಯಾನಮಿಹ ವೈರಿಣಂ. ವಿದ್ಯೇನಮಿಹ ವೈರಿಣಂ. ಮಾತಾಜಿ ಏನ್ ಮಾತಾಜಿ ಅದು? ವಿದ್ಯೇನಮಿಹ ವೈರಿಣಂ. ವೈರಿಣಂ ವಿದ್ಯೆ ಅದೊಂದು ಮಿಸ್ಟೇಕ್ ಆಯ್ತು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 39. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ನಲೇನ ಚ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ನಲೇನ ಚ. ಅನುವಾದ: ಹೀಗೆ ಪ್ರಾಜ್ಞನಾದ ಜೀವಿಯು ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತದೆ. ಕಾಮನೆ ನಿತ್ಯ ವೈರಿ ಅಂತ ಹೇಳ್ದ ಶುದ್ಧ ಪ್ರಜ್ಞೆಗೆ. ಹರೇ ಕೃಷ್ಣ. ಆವೃತಂ ಜ್ಞಾನಮೇತೇನ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ನಲೇನ ಚ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ನಲೇನ ಚ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ನಲೇನ ಚ.
आवृतं ज्ञानमेतेन ज्ञानिनो नित्यवैरिणा कामरूपेण कौन्तेय दुष्पूरेण नलेन च आवृतं ज्ञानमेतेन ज्ञानिनो नित्यवैरिणा कामरूपेण कौन्तेय दुष्पूरेण नलेन च आवृतं ज्ञानमेतेन ज्ञानिनो नित्यवैरिणा कामरूपेण कौन्तेय दुष्पूरेण नलेन च ಶ್ಲೋಕ 40 ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಂ ಆವೃತ್ಯ ದೇಹಿನಂ ಅಥವಾ ಜ್ಞಾನಮಾವೃತ್ಯ ದೇಹಿನಂ. ಅನುವಾದ: ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕು ಕೆಡಿಸುತ್ತದೆ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳ ಜಾಗಗಳಂತೆ ಅಲ್ಲಿ ಕೂತ್ಕೊಳ್ಳುತ್ತೆ. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನನ ಆವರಿಸ್ಬಿಟ್ಟು ಅವನ್ನ ದಿಕ್ಕು ಕೆಡಿಸುತ್ತದೆ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಇಂದ್ರಿಯಾಣಿ ಮನೋಬುದ್ಧಿಃ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಇಂದ್ರಿಯಾಣಿ ಮನೋಬುದ್ಧಿಃ ಜ್ಞಾನಮಾವೃತ್ಯ ದೇಹಿನಂ ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಇಂದ್ರಿಯಾಣಿ ಮನೋಬುದ್ಧಿಃ ಜ್ಞಾನಮಾವೃತ್ಯ ದೇಹಿನಂ. ಹೇಳ್ಸಿ ಮಾತಾಡಿ. ಪ್ರವೀಣ ಮಾತಾಜಿ ಮ್ಯೂಟಲ್ ಇದ್ದೀರಾ? ಬಿ ಮಲ್ಲಜಮ್ಮ ಮಾತಾಜಿ, ಬಿ ಮಲ್ಲಜಮ್ಮ ಮಾತಾಜಿ, ಮಂಜುಳಾ ಎ ಮಾತಾಜಿ, ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ ಹೇಳಿ. 39ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 39. ಆವೃತಂ ಮುಚ್ಯತೆ ಏತೈರ್ವಿಮೋಹಯತ್ಯೇ. ಹೇಳಿ ಮಂಜುಳಾ ಮಾತಾಜಿ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣಾ
ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಲೇನ ಚ. ಸರಿ ಬಂತು. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ, ನಿರ್ಮಲಾ ಮಾತಾಜಿ, ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 39. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪುರೇಣ ನಲೇನ ಚ. ದುಷ್ಪೂರೇಣ ದೀರ್ಘ ಬರ್ಬೇಕು. ದುಷ್ಪೂರೇಣ ನಲೇನ ಚ. ದುಷ್ಪುರೇಣ ನಲೇನ ಚ. ಸರಿ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ ಹೇಳಿ. 39ನೇ ಶ್ಲೋಕ. ಆವರ್ತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪರೇಣ ನಲೇನ ಚ. ಮಾತಾಜಿ ಅದು ಆವೃತಂ. ಆವೃತಂ ಜ್ಞಾನಮೇತೇನ. ಆವೃತಂ ಜ್ಞಾನಮೇತೇನ. ಕೊನೆಯಲ್ಲಿ ದುಷ್ಪೂರೇಣ ನಲೇನ ಚ. ದುಷ್ಪುರೇಣ ನಲೇನ ಚ. ಸರಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಲಜಮ್ಮ ಮಾತಾಜಿ, ಚೆಲ್ವಮ್ಮ ಮಾತಾಜಿ ಹೇಳಿ. ಚೆಲ್ವಮ್ಮ ಮಾತಾಜಿ 39ನೇ ಶ್ಲೋಕ ಹೇಳಿ. ಮಾತಾಜಿ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪುರೇಣ ನಲೇನ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಶ್ಲೋಕ 39 ಹೇಳಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ ಶ್ಲೋಕ 39. ಶ್ಲೋಕ 39. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಲೇನ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಹೇಳಿ. ಮಂಜುಳಾ ಆವ್ ಮಾತಾಜಿ 39ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ. ಮಾತಾಜಿ ಅದನ್ನ ಕೇಳಲಿಲ್ಲ ಲಾಸ್ಟಿಗೆ ನಾನು. ಪೂರೇಣ ನಲೇನ ಚ. ದುಷ್ಪೂರೇಣ ನಲೇನ ಚ. ಹೇಳುವಾಗ ನಾನು ಕೇಳಿಸ್ಕೊಂಡಿಲ್ಲ ಮಾತಾಜಿ, ಬಿಸಿ ಹೇಳಿ. ಮತ್ತೆ ಪರವಾಗಿಲ್ಲ, ಹೇಳಿ ಇನ್ನೊಂದ್ಸಲಿ ಬೇಕಾದ್ರೆ. ದುಷ್ಪುರೇಣ ನಲೇನ ಚ. ಸರಿ ಇದೆ, ಸರಿ ಇದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ. ಅಕ್ಷತಾ ಮಾತಾಜಿ ಶ್ಲೋಕ 39 ಹೇಳಿ. ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಲೇನ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಶ್ಲೋಕ 40 ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪುರೇಣ ನಲೇನ ಚ. ಧನ್ಯವಾದಗಳು ಮಾತಾಜಿ. ದುಷ್ಪೂರೇಣ ದೀರ್ಘ ಇದೆ. ಹೇಳ್ತೀನಿ. ದುಷ್ಪೂರೇಣ ನಲೇನ ಚ. ಸರಿ ಬಂತ ಮಾತಾಜಿ. ಸರಿ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 40 ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ.
ಇಂದ್ರಿಯ ಶ್ಲೋಕ 40 ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾದಿಷ್ಟನ ಮುಚ್ಯತೆ ಏತೈರ್ವಿಮೋಹಹತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಮತ್ತೆ ಎರಡನೇ ಲೈನು ಅಸ್ಯಾದಿಷ್ಟಾನ ಮುಚ್ಯತೆ ಮುಚ್ಯತೆ. ಮೂರನೇ ಲೈನು ಏತೈರ್ವಿಮೋಹ ಯತ್ಯೇಷಃ ಏತೈರ್ವಿಮೋಹಯತ್ತೇಷಃ ಸರಿ ಆಯ್ತಾ ಮಾತಾಜಿ? ಸರಿ ಸರಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಕವಿತಾ ಆಲ್ ಮಾತಾಜಿ ಶ್ಲೋಕ 40 ಹೇಳಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40 ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಶ್ಲೋಕ 40 ಹೇಳಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಪ್ರಾಕ್ಟೀಸ್ ಮಾಡಿ. ಅದು ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಶ್ಲೋಕ 40 ಹೇಳಿ. ಪೂರ್ಣಿಮಾ ಮಾತಾಜಿ ಶ್ಲೋಕ 40 ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಶ್ಲೋಕ 40 ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 40. ರೇಖಾ ವಿಜಯಕುಮಾರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ ಹೇಳಿದ್ದು. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರವಂತಿ ಮಾತಾಜಿ ಹೇಳಿ ಶ್ಲೋಕ 40. ಕೃಷ್ಣ ಮಾತಾಜಿ. ಶ್ಲೋಕ 40 ಮಾತಾಜಿ. 40 ಹೌದು ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿಃ ಅಸಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಎರಡನೇ ಲೈನ್ ಅಸ್ಯಾಧಿಷ್ಠಾನ ಮಾತಾಜಿ. ಅಸಾಧ್ಯ ಅಂದಲ್ಲ ಮಾತಾಜಿ. ಅಸ್ಯ ಅದೇ ನಾನು ಹೇಳ್ಬೇಕಾದ್ರೆ ಸಾರಿ. ಅಸ್ಯಾಧಿಷ್ಠಾನ ಮುಚ್ಯತೆ. ಫ್ಲೋಲ್ ಬಂದಿದೆ ತಪ್ಪು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 40 ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40 ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಸರಿ. ಚೆನ್ನಾಗಿ ಹೇಳಿದ್ದು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಪೂರ್ಣಿಮಾ ಮಾತಾಜಿ ಹೇಳಿ. ಅದೇ ಸ್ಕ್ರೀನ್ ಇದಾಗ್ಬಿಟ್ಟಿತ್ತು ಮಾತಾಜಿ. ಪ್ರಾಬ್ಲಮ್ ಆಗಿತ್ತು. ಎಷ್ಟನೇದ್ ಮಾತಾಜಿ? ಶ್ಲೋಕ 40 ಹೇಳಿ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನ ಮುಚ್ಯತೆ
ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಹರೇ ಕೃಷ್ಣ. ಸರಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ಶ್ಲೋಕ 40 ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 40. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹ ಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಾಂ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ 40ನೇ ಶ್ಲೋಕ ಹೇಳಿ. ರಾಜೇಶ್ವರಿ ಮಾತಾಜಿ ಹೇಳಿ. ಮಂಜುಳಾ ಮಾತಾಜಿ ಹೇಳಿ. ಇದೆಯಾ ಮಾತಾಜಿ? ಸ್ವಲ್ಪ ಲೋ ಇದೆ, ವಾಯ್ಸ್ ಲೋ ಇದೆ. ಹೇಳಿ. ಹೇಳಿ ಮಾತಾಜಿ. ಇಂದ್ರಿಯಾಣಿ ಮನೋ ಬುದ್ಧಿಃ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಸರಿ. ಧನ್ಯವಾದಗಳು. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಮರ್ನಾಥ್ ಬಿ ಮಲ್ಲಜಮ್ಮ ಮಾತಾಜಿ. ಅಮರ್ನಾಥ್ ಪ್ರಭುಜಿ. ಇನ್ನು ಯಾವ್ದು ಹೇಳಿ? ಯಾವ್ದು ಹೇಳ್ಬೇಕು ಮಾತಾಜಿ? 40ನೇ ಶ್ಲೋಕ ಹೇಳಿ. ಶ್ಲೋಕ 40. ಇಂದ್ರಿಯಾಣಿ ಮನೋಬುದ್ಧಿಃ ಆಸ್ಯಾಧಿಷ್ಠಾನು ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಮಾತಾಜಿ ಕರೆಕ್ಟ್ ಮಾಡ್ಕೊಡಿ. ಇಲ್ಲ, ಸರಿಗ್ ಬಂತು. ಮತ್ತೆ ಜ್ಞಾನಮಾವೃತ್ಯ ದೇಹಿನಂ ಆವೃತ್ಯ. ಜ್ಞಾನಂ ಆವೃತ್ಯ. ಜ್ಞಾನಮಾವೃತ್ಯ ದೇಹಿನಂ. ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಲೀವ್ ಆಗ್ಬೇಡಿ, ಒಂದೇ ನಿಮಿಷ. ಅಮರ್ನಾಥ್ ಪ್ರಭುಜಿ ಇಲ್ಲ. ಇನ್ನು ಯಾರಾದ್ರೂ ಹೇಳಲಿಕ್ಕಿದ್ರು ಹೇಳಿ. 39ನೇ ಶ್ಲೋಕ 40ನೇ ಶ್ಲೋಕ 2 minutes ಟೈಮ್ ಕೊಡುವ. 2 minutes ಟೈಮ್ ಕೊಡ್ತೇನೆ, ಹೇಳಿ. 40ನೇ ಶ್ಲೋಕ ಎಲ್ಲ ಹೇಳಿ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಾಂ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾನು ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಇಂದ್ರಿಯಾಣಿ ಮನೋಬುದ್ಧಿಃ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. 39 ಶ್ಲೋಕ ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಲೇನ ಚ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರದ್ದು ಆಯ್ತಲ್ವಾ ಮಾತಾಜಿ? ಅದೇ ಸೋಮವಾರ ಶ್ಲೋಕದೊಂದ್ಸಲಿ ಹೇಳ್ಬಿಡ್ತೀನಿ. ಅಕ್ಷಯ ತೃತೀಯ ಅದು ಇವ್ರು ಕವಿತಾ ರೆಡ್ಡಿ ಮಾತಾಜಿ ಇದಾರ? ಮಾತಾಜಿ ನೀವು 12ನೇ ಅಧ್ಯಾಯ ಕೇಳಿದ್ರಲ್ಲ, ಅದನ್ನೇ ಹೇಳಿ. ನೀವಂತ ಒಪ್ಕೊಂಡ್ರು, ಸೊ ನೀವು ಹೇಳಿ 12ನೇ ಅಧ್ಯಾಯ. ಆಮೇಲೆ ಪ್ರಿಯಾಂಕಾ ಜುಂಟೂರ್ ಮಾತಾಜಿ ಬರ್ತಾನೆ ಇಲ್ಲ. ಅವತ್ ಬರ್ತಾರ ಇಲ್ವಾ ಗೊತ್ತಿಲ್ವಲ್ಲ ನಂಗೆ. ಅವ್ರಿಗೆ 13ನೇ ಅಧ್ಯಾಯ. ಶ್ರವಂತಿ ಮಾತಾಜಿ 14ನೇ ಅಧ್ಯಾಯ. ಆಮೇಲೆ ನಿರ್ಮಲಾ ಮಾತಾಜಿ ಅಧ್ಯಾಯ 1. ಆಮೇಲೆ ಮಂಜುಳಾ ಮಾತಾಜಿ 1ರಲ್ಲಿ 24ರಿಂದ ಅಂತ ಹೇಳಿದ್ರಿ ಅಲ್ವಾ? ನೀವ್ ಅರ್ಧ, ಇವ್ರು ಸಾಯಿಲಕ್ಷ್ಮಿ ಅರ್ಧ ಓದ್ತಾರೆ.
ಅದೇ ಆಫ್ ಆದ್ಮೇಲೆ ಅಲ್ವಾ ನಂದು? ಹಾಫ್ ಆದ್ಮೇಲೆ. ಆ ಲಿಂಕ್ ಕಳಿಸ್ಲಿಲ್ಲ ಮಾತಾಜಿ ನನಗೆ. ಯಾವ್ದು ಲಿಂಕ್ ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿ ಕಳಿಸ್ತೀನಿ ಈಗ. ಇವ್ರಿಗೆ ಪ್ರವೀಣಾ ಮಾತಾಜಿಗೆ ಮಾತಾಡ್ತೀನಿ. ಕಳ್ಸಿ ಮಾತಾಜಿ. ನನ್ನ ಹತ್ರ ಇದು ಲಿಸ್ಟ್ ಹಾಕ್ಬಿಡ್ತೀನಿ, ಮಾತಾಜಿ ಕಳಿಸ್ತೀನಿ, ಅವ್ರು ಹಾಕ್ತಾರೆ ಗ್ರೂಪ್ ಅಲ್ಲಿ. ಆಮೇಲೆ ಲಿಂಕ್ ಹಾಕ್ತೀನಿ. ಆಮೇಲೆ ಮಂಜುಳಾ ಆರ್ ಮಾತಾಜಿ 2ನೇ ಅಧ್ಯಾಯ 1ರಿಂದ 36, 37ರಿಂದ 72. ಪೂರ್ಣಿಮಾ ಮಾತಾಜಿ ಹೇಳ್ತೀರಾ? ಹೇಳ್ತೀನಿ ಮಾತಾಜಿ. ಅಧ್ಯಾಯ ಎಷ್ಟು ಮಾತಾಜಿ? ಕುತ್ಕೊಳ್ಳೋ ತನಕ ನೀನು ಹಾಕೊಂಡತ್ಲಾಗೆ. ಅಧ್ಯಾಯ 2 ಶ್ಲೋಕ 37ರಿಂದ ಕೇಳಿಸ್ತಾ ಇಲ್ಲ ಮಾತಾಜಿ. ಅಧ್ಯಾಯ 2 ಶ್ಲೋಕ 37ರಿಂದ 72 ಲಾಸ್ಟ್ ಕೊನೆ ತನಕ. ಸರಿ ಮಾತಾಜಿ, ಆಯ್ತು ಹೇಳ್ತೀನಿ ಮಾತಾಜಿ. ನಿಮ್ಮ ಹೆಸರು ಹಾಕ್ತೀನಿ. ಎಲ್ಲದೂ ಲಿಸ್ಟ್ ಮಾಡ್ಬಿಟ್ಟು ಪ್ರವೀಣಾ ಮಾತಾಜಿ ನಿಮಗ್ ಕಳಿಸ್ತೀನಿ ಮಾತಾಜಿ. ಹಾಕಿ ಆಮೇಲೆ ಲಿಂಕ್ ಹಾಕ್ತೀನಿ ಮಾತಾಜಿ. ಇವ್ರಿಗೆ ನೇತ್ರ ಮಾತಾಜಿ ಕೇಳ್ಬಿಟ್ಟು ಲಿಂಕ್ ಕಳಿಸ್ಕೊಡ್ತೀನಿ. ಅದೆರಡು ಹಾಕ್ಬಿಡಿ ಮಾತಾಜಿ. ನನ್ಗೂ ಒಂದು ಕೊಡಿ ಮಾತಾಜಿ. ಇದ್ರಲ್ಲಿ ಹಾಕ್ತಿರೋ ಲಿಂಕ್ ಮಾತಾಜಿ? ಈ ಗ್ರೂಪ್ ಅಲ್ಲೇ ಹಾಕ್ತೀವಿ, ಶ್ಲೋಕ ಗ್ರೂಪ್. ಮಾತಾಜಿ ಸುಜಾತಾ ಮಾತಾಜಿಗೂ ಬೇಕು ಅಂತ ಹೇಳ್ತಾರೆ ಮಾತಾಜಿ. ಅದೇ ನೋಡ ಮಾತಾಜಿ, ಅವ್ರು ಪ್ರಿಯಾಂಕಾ ಜೂಟೂರ್ ಬರ್ಲಿಲ್ಲ ಅಂದ್ರೆ ನೀವು ಅಧ್ಯಾಯ 13 ನೀವ್ ಹೇಳಿ. ಸುಜಾತಾ ಮಾತಾಜಿ ಪ್ರಿಯಾಂಕಾ ಮಾತಾಜಿ ಅವ್ರಿಗೆ ಮಾತಾಜಿ ಅವರು ಕೊಟ್ಟಿದ್ದಾರಲ್ವಾ, ಅದು 13ನೇ ಅಧ್ಯಾಯ. ಒಂದ್ ವೇಳೆ ಅವರು ಬಂದಿಲ್ಲ ಅಂದ್ರೆ ಅದನ್ನ ನಿಮ್ಗೆ ಎಷ್ಟೇದು ಮಾತಾಜಿ? ನೀವು ಜಾಯಿನ್ ಆಗೋದಾಗಿ ಮಾತಾಜಿ. ಲಿಂಕ್ ಅಲ್ಲಿ ಬೆಳಿಗ್ಗೆ 10ರಿಂದ ಶುರು ಆಗತ್ತೆ, 10ರಿಂದ 1 ಗಂಟೆ ತನಕ ಆಗತ್ತದು. ಯಾವಾಗ ಮಾತಾಜಿ? ಸೋಮವಾರ ಅಕ್ಷಯ ತೃತೀಯ ದಿವಸ. ಇದೇ ಲಿಂಕ್ ಅಲ್ವಾ? ಲಿಂಕ್ ಬೇರೆ ನಾನು ಹಾಕ್ತೀನಿ ಮಾತಾಜಿ. ನಮಗೆ ಮಾತಾಜಿ ಅದು ಬೇರೆ ಗ್ರೂಪ್ ಇಂದ ಮಾಡ್ತಾ ಇರೋದು ಮಾತಾಜಿ. ಅವರು ಅಲ್ಲೆಲ್ಲ ಅಲ್ಲಿ ಉಳ್ದಿದ್ದು ನಾನು ಇಲ್ಲಿ ತಗೊಂಡು ನಿಮ್ಗೂ ಸ್ವಲ್ಪ ಚಾನ್ಸ್ ಸಿಕ್ಲಿ ಅಂತ ಕೊಟ್ಟೆ. ನೀವು ಜಾಯಿನ್ ಆಗಿ ಆಮೇಲೆ ಮಾತಾಜಿಗೆ ಹೇಳಿದ್ರೆ ಅವರು ನೆಕ್ಸ್ಟ್ ಇದರಿಂದ ಹಾಕ್ತಾರೆ. ಏಕಾದಶಿ ಪ್ರತಿ ಏಕಾದಶಿ ಓದ್ತೀವಿ ನಾವು ಮಾತಾಜಿ. ಇದು ಏಕಾದಶಿ ಓದದ ಅಥವಾ ಸೋಮವಾರದ? ಇದು ಸೋಮವಾರ ಹಾಕಿರೋದು. ನೀವು ಸೋಮವಾರ ಜಾಯಿನ್ ಆಗಿ ನೀವು ಕಂಟಿನ್ಯೂಸ್ ಆಗಿ ಬರ್ತೀವಿ ಅಂತ ಹೇಳಿದ್ರೆ ಮಾತಾಜಿಗೆ ಹೇಳಿ, ನೀವು ನೇತ್ರ ಮಾತಾಜಿಗೆ. ಅಲ್ಲ ಮಾತಾಜಿ, ನಾವ್ ಸ್ಟಾರ್ಟಿಂಗ್ ಇಂದ ಬರ್ತಾ ಇದೀನಿ ಮಾತಾಜಿ, ನನ್ಗೆ ಹಾಕ್ಲಿಲ್ವಲ್ಲ ನೀವು? ಯಾರು? ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ನೀವು ಕೇಳಲಿಲ್ವಲ್ಲ? ನಾನು ಅವತ್ತೆಲ್ಲರದ ಹೆಸರು ಕೇಳ್ದೆ, ತಗೊಂಡೆ. ನೀವು ಜಾಯಿನ್ ಆಗಿ ಮಾತಾಜಿ. ಯಾರನ್ನ ಅರ್ಜೆಂಟ್ ಆದ್ರೆ ಅವ್ರದ್ದು ಹೇಳುವಂತೆ. 10 ಗಂಟೆಗೆ ಮಾತಾಜಿ. PDF ಕಳ್ಸಿದ್ರಾ? PDF ಇದ್ರಲ್ಲಿ ಹಾಕಿದಾರಲ್ಲ, ಗ್ರೂಪ್ ಅಲ್ಲಿ ಇದೆಯಲ್ಲ. ಇನ್ನೊಂದ್ಸಲ ಪ್ರವೀಣ ಮಾತಾಜಿ ಹಾಕ್ತಾರೆ. ಹರೇ ಕೃಷ್ಣ ಮಾತಾಜಿ. ನಾನು ಇವಾಗ ಲಿಸ್ಟ್ ಮಾಡ್ಬಿಟ್ಟು ಪ್ರವೀಣ ಮಾತಾಜಿ ನಿಮಗ್ ಕಳಿಸ್ಕೊಡ್ತೀನಿ ಮಾತಾಜಿ. ದಯವಿಟ್ಟು ಹಾಕಿ ನೀವು ಇದ್ರಲ್ಲಿ. ಹರೇ ಕೃಷ್ಣ. ಕ್ಲೋಸ್ ಮಾಡೋಣ. ಮಾತಾಜಿ ಕ್ಲೋಸ್ ಮಾಡಿ ಮಾತಾಜಿ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿ ನೆರೆದಿರುವ ಅನಂತ ವೈಷ್ಣವ ವೃಂದಕ್ಕೂ ಜೈ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಹರಿದಾಸ್ ಠಾಕೂರ್ ನಾಮಾಚಾರ್ಯರಿಗೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇನ್ನು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಸಾಯಂಕಾಲ ನಮ್ದು 7:45ಗೆ ನಾವು ಮಾಡೋಣ. ಮತ್ತೆ ಇನ್ 3 ಶ್ಲೋಕ ಉಳ್ಕೊಂಡಿದೆ, ಅದ್ ಮಾಡ್ಬಿಟ್ಟು ಅವತ್ತೇ ರಿವಿಷನ್ ಮಾಡೋಣ. ಮತ್ತೆ ಓಕೆ ಮಾತಾಜಿ. ನಾಳೆ ಕ್ಲಾಸ್ ಇಲ್ಲ ಅಲ್ಲ? ನಾಳೆ ಇಲ್ಲ, ಶನಿವಾರ ಮತ್ತೆ ರವಿವಾರ ಇಲ್ಲ. ಮಂಡೇ ಟು ಫ್ರೈಡೆ ಕ್ಲಾಸ್. ಎಲ್ಲ ಅಟೆಂಡೆನ್ಸ್ ಹಾಕಿದಿರಲ್ಲ? ಹರೇ ಕೃಷ್ಣ. ಧನ್ಯವಾದಗಳು ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪ್ರವೀಣ ಮಾತಾಜಿ ಧನ್ಯವಾದಗಳು ಮಾತಾಜಿ. 3 ವಾರ ಆಯ್ತಲ್ವಾ ನಾವ್ ಶುರು ಮಾಡಿ? ಮಾತಾಜಿ ಮಾರ್ಚ್ 23 ಏನೋ ಶುರು ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. 1 ತಿಂಗಳಾಯ್ತು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಮಾತಾಜಿ. ಮಾತಾಜಿ ಎಂಡ್ ಮಾಡಿ ಮಾತಾಜಿ. ಮಾತಾಜಿ ನಿಮ್ದು ಕ್ಲಾಸ್
ಶ್ಲೋಕ ಕ್ಲಾಸ್ ಚೆನ್ನಾಗಿ ಬರ್ತಾ ಇದೆ ಮಾತಾಜಿ ಅಂದೆ. ಧನ್ಯವಾದ ಮಾತಾಜಿ. ಮಾತಾಜಿ ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ನಿಮ್ಮೆಲ್ಲರ ಸಪೋರ್ಟ್ ಇಂದಾನೆ ಚೆನ್ನಾಗಿ ಆಗ್ತಿರೋದು. ವಾಯ್ಸ್ ತುಂಬಾ ಚೆನ್ನಾಗಿದೆ ಮಾತಾಜಿ ನಿಮ್ದು. ಸ್ಪ್ಲಿಟ್ ನೀವಿಬ್ರು ಮಾಡ್ತಾ ಇರೋದು ಪ್ರವೀಣ್ ಮಾತಾಜಿ ಅವರು ನೀವಿಬ್ರು ಚೆನ್ನಾಗಿ ಬರ್ತಾ ಇದೆ. ಅದು ಸ್ಪ್ಲಿಟ್ ಆಗಿ ಹೇಳ್ಕೊಡ್ತೀರಲ್ಲ, ಎಷ್ಟು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಹೇಳ್ಬೇಕು ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತೀರಾ. ಅದು ನಮ್ಮ ಪ್ರಭುಜಿ ಹೇಳ್ಕೊಟ್ಟಿದ್ ರೀತಿ, ಅದೇ ರೀತಿ ಮಾತಾಜಿ. ಆ ತರನೇ ನಾನು ನಿಮ್ಗೆ ಹೇಳ್ಕೊಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಸರಿ, ನಿಮ್ಗೆ ಶ್ಲೋಕಕ್ಕೆ ವಾಯ್ಸ್ ಸೆಟ್ ಆಗಿದೆ ಮಾತಾಜಿ. ಅಲ್ಲ, ಸ್ವಲ್ಪ ಟ್ಯೂನ್ ಹೇಳಿದ್ರೆ ಎಲ್ಲರದ್ದು ಚೆನ್ನಾಗಿ ಕೇಳುತ್ತೆ ನೋಡಿ. ಇವಾಗ ನೀವೆಲ್ಲ ಒಟ್ಟಿಗೆ ಹೇಳಿದ್ರೆ ಅದ್ ಎಷ್ಟ್ ಚೆನ್ನಾಗಿ ಕೇಳುತ್ತೆ ಗೊತ್ತಾ, ರಿದಮ್ಯಾಗ ಕೇಳುತ್ತೆ. ಒಬ್ಬೊಬ್ರು ಒಂದೊಂದು ಟ್ಯೂನ್ ಅಲ್ಲಿ ಹೇಳ್ತಾ ಇದ್ರೆ ಅದು ಕೇಳಕ್ಕೆ ಒಂಥರ ಸರಿ ಆಗಲ್ಲ. ಈಗ ಎಲ್ರು ಆಲ್ಮೋಸ್ಟ್ ಒಂದೇ ತರ ಹೇಳ್ತೀರಾ, ನಾನು ಹೇಳ್ದಂಗೆ ಹೇಳ್ತಾ ಇದ್ದೀರಾ. ಸೊ ಒಂಥರ ಕೇಳಲಿಕ್ಕೂ ಒಂಥರ ಇಂಪಾಗಿ ಕೇಳಿಸ್ತಾ ಇದೆ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ಲ ಶ್ಲೋಕದ ಲಿಸ್ಟ್ ಕೊಡ್ತೀನಿ ಮಾತಾಜಿ ಕೈಗೆ ನಾನು, ಅವ್ರು ಹಾಕ್ತಾರೆ. ಮಿಸ್ ಮಾಡದೆ ಬನ್ನಿ ಅಷ್ಟೇ. ಧನ್ಯವಾದ.